ವೈಭವದಿಂದ ಕಂಗೊಳಿಸ್ತಾ ಇದ್ದ ವೇದಿಕೆ ಏನಿದು ಏನೇ ವೈಭವ ಎಲ್ಲವನ್ನ ಪ್ರೇಕ್ಷಕರ ಮುಂದೆ ರಂಗು ರಂಗಾಗಿ ಹೇಳುವ ಎಲ್ಇಡಿ ದೃಶ್ಯರೂಪಕ ಕಲಾಕಾರರು ಕಲಾ ಪೋಷಕರು ವೇದಿಕೆಗೆ ಹತ್ತುವಾಗ ಪ್ರೇಕ್ಷಕರ ಚಪ್ಪಾಳೆ ಸಂಭ್ರಮ. ಇದು ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2ನ ಟೀಮ್ ಹಾಗೂ ಲೋಗೋ ಲಾಂಚ್ ಕಾರ್ಯಕ್ರಮದ ವೈಭವದ ಒಂದು ಝಲಕ್. ಎರಡು 2018-19ರಲ್ಲಿ ಮತ್ತೊಮ್ಮೆ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2ರ ಪ್ರದರ್ಶನಕ್ಕೆ ವಿಪೋ ನ್ಯೂಸ್ ಸಜ್ಜಾಗಿದೆ. ನಾಟಕದ ಮರ್ಲು ದಾಯ ಪತ್ತದು ಎಂಚಿನ ಪನ್ಪರ್ ಆಯ್ ನಾಟಕದ ಪೊನ್ನೆಸ ಪಾಡ್ದು 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 ಪೂರ ಪರ್ತು ಪಾಡ್ತಿ ಎಂಚಿನವೇ ಡ್ರೆಸ್ ಡ್ರೆಸ್ ಉಂಡ. ಕಾಮಿಡಿ ಪ್ರೀಮಿಯರ್ ಲೀಗ್ ತುಳುನಾಡಿನ ಉದಯೋನ್ಮುಖ ಕಲಾವಿದರು ಹಾಗೂ ತಂಡಗಳಿಗೆ ವಿಪೋ ನ್ಯೂಸ್ ಒದಗಿಸಿದ ಒಂದು ವಿಭಿನ್ನ ವೇದಿಕೆ. ಹಾಸ್ಯ ಕಾರ್ಯಕ್ರಮಕ್ಕೆ ಕ್ರಿಕೆಟ್ ಪಂದ್ಯಾಟದ ಪ್ರೀಮಿಯರ್ ಲೀಗ್ ಪರಿಕಲ್ಪನೆಯನ್ನ ನೀಡಿದ ಒಂದು ವಿನೂತನ ಪ್ರಯತ್ನ. ಈಗಾಗಲೇ ಆಡಿಷನ್ ಸ್ಪರ್ಧೆ ಮುಗಿಸಿ ತಿಂಗಳಿಗೊಮ್ಮೆ ಕಾಮಿಡಿ ಪ್ರೀಮಿಯರ್ ಲೀಗ್ ಪ್ರದರ್ಶನಗಳು ನಡೆಯಲಿದ್ದು, ಇನ್ನು ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2ರ ಟೀಮ್ ಹಾಗೂ ಲೋಗೋ ಲಾಂಚ್ ಕಾರ್ಯಕ್ರಮ ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ನ ಅದ್ದೂರಿ ವೇದಿಕೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಹಾಲೋತ್ಪಾದಕರ ಒಕ್ಕೂಟ ನಿಯಮಿತದ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಬಿವಿ ಸತ್ಯನಾರಾಯಣ ಅವರು ದೀಪ ಪ್ರಜ್ವಲನಗೊಳಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಪ್ರಭಾಕರ್ ನಿರ್ಮಾರ್ಗ, ಸುಚಿತ್ರಾ ಹಾಗೂ ಪ್ರಭಾತ್ ಚಿತ್ರಮಂದಿರದ ಮ್ಯಾನೇಜರ್ ಸುಬ್ರಾಯ ಪೈ, ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೀತಾಂಜಲಿ ಸುವರ್ಣ, ಪಿಂಗಾರ ಪತ್ರಿಕೆಯ ಸಂಪಾದಕರಾದ ರಮಣ್ ಡಿಕುನ್ನ, ಪಣಂಬೂರು ಬೀಚ್ನ ಸಿಇಒ ಯತೀಶ್ ಬೈಕಂಪಾಡಿ, ವಿಪೋ ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ವಿಪೋ ನ್ಯೂಸ್ ಉಪಾಧ್ಯಕ್ಷೆ ರೋಸ್ಲಿನ್ ಡಿಲೇಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಿತಕರವಾದ ನವರಸಗಳಲ್ಲಿ ಒಂದು ರಸ ಅಂತ ಹೇಳಿದ್ರೆ ಹಾಸ್ಯರಸ. ಆ ಹಾಸ್ಯರಸವನ್ನು ಕೊಡಲಿಕ್ಕೆ ಹೊರಟಿರುವಂತಹ ವಿಪೋ ಚಾನೆಲ್ನವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಎಲ್ಲ ತಂಡಗಳಿಗೂ ಕೂಡ ನಾನು ಶುಭವನ್ನ ಹಾರೈಸ್ತಾ ಇದ್ದೇನೆ. ತಿಳಿಕೆ ಮಾತ್ರೆಗಳ ಅಗತ್ಯವಾಯಿನ ಅಕ್ಕಲ ಬೇರೆ ಬೇಜಾರ ಕೆಳೆಯರೆ ಈ ತಿಳಿಕೆ ಒಂಜಿ ಸಾಧನೆ ಆದುಕೊಂಡು ಮಾತ್ರೆಗಳ ಅಭಿನಂದನೆ ಸಲ್ಲಿಸೋದು. ಎಂಕಲ್ನ ಸುಚಿತ್ರ ಪ್ರಭಾ ಟಾಕೀಸ್ದ ಮಾಲೀಕರನ ಪರವಾದ ಮ್ಯಾನೇಜರ್ ಆಯ್ದ ವಿ ಸುಬ್ರಾಯ ಪೈ ಆರ್ಥಿಕವಾದ ಸ್ವಾಗತ. ಪ್ರೀಮಿಯರ್ ಲೀಗ್ ಅಂಚಿನ ಒಂಜಿ ಮಹಾ ಸಾಧನೆ. ಹೆಚ್ಚು ಜನತೆ ಹೆಚ್ಚು ಕಲಾಕಾರರು ಈ ಜಾಗವು ಈ ಚಾನಲ್ ಕಳೆದು ಜನಕ್ಕೆ ತೋಜವನ ಒಂದು ಕೆಲಸ ಲಕ್ಷ್ಮಣ್ ಕುಂದರ್ ಮಾತಂದಲ್ಲಿ ಲಾಸ್ಟ್ ಇಯರ್ ಸಕ್ಸಸ್ಫುಲ್ ಆತನ ನಿಕನ ಈ ಸ್ಪಾನ್ಸರ್ ನಕನ ಟೀಮ್ ಅವರ ನಕನ ಒಂಜಿ ಉಮೇದ್ ಆತನ ಬಂದು ನಿಕ್ಲೆ ಮತ್ ಬಕ್ಕೋರಾಯನ ಈ ಸಂದರ್ಭ ಅಭಿನಂದನೆ ಕೊಡುದು ನನ್ನಲ್ಲ ಇಂಚನೆ ನಡಪೋಡು ಬಂದು ಒಂದು ತೆಲ್ಪನೆಗೋಸ್ಕರ ಅಂಚನೆ ಅನೇಕ ನಟ ನಟಿಯರು ಭಾರಿ ಪೊರ್ಲದ ಕಾರ್ಯಕ್ರಮ ಕೊಡ್ತೇವೆ. ನಮ್ಮ ದುಂಬುಲ ತೂತ ನನಗಲ ನಿಕ್ಕಲ್ನ V4 ಚಾನೆಲ್ ಮಿತ್ತಕ್ಕೆ ಪೋವಾಡು ಐಕಿ ಸ್ಟೇಷನ್ ದೇವರ್ ಕೋರಾಡ್ಪನ್ನೋದು. ಕಾರ್ಯಕ್ರಮಕ್ಕೆ ಮಂಗಳೂರು ಶಾಖೆಯ ರೆನಾಲ್ಡ್ ಕಾರ್ ಶೋರೂಮ್ನ ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್, ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ಡೆಪ್ಯೂಟಿ ಮಾರ್ಕೆಟ್ ಮ್ಯಾನೇಜರ್ ರಾಕೇಶ್, ಕಲ್ಯಾಣ್ ಜುವೆಲ್ಲರ್ಸ್ನ ಪರವಾಗಿ ಪ್ರತಿನಿಧಿಗಳು ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2ರಲ್ಲಿ ಒಟ್ಟು 12 ತಂಡದ ನಡುವೆ ಸ್ಪರ್ಧೆ ನಡೆಯಲಿದೆ. ಸೋಲಾರ್ ಎನರ್ಜಿ ಸೊಲ್ಯೂಷನ್ ಆಡಳಿತ ನಿರ್ದೇಶಕರಾಗಿರುವ ಕುಂಬ್ಳೆ ನರಸಿಂಹ ಪ್ರಭುಗಳು ಜಯಮಾತಾ ತಂಡದ ಮಾಲಕರಾಗಿದ್ದಾರೆ. ಕುಡ್ಲ
ಕುಸಾಲ್ ತಂಡದ ಮಾಲಕರಾದ ಕಟಪಾಡಿ ಮುನೀಶ್ ಸುವರ್ಣ ತಂಡದ ಲೋಗೋ ಬಿಡುಗಡೆಗೊಳಿಸಿದ್ರು. ಹೆವನ್ ರೋಸ್ ಸಂಸ್ಥೆಯ ಮಾಲೀಕರಾಗಿರುವ ಮುಸ್ತಫಾ ಪ್ರೇಮಿಯ ಹೆವನ್ ರೋಸ್ ಪಾಪಿ ತಂಡದ ಜರ್ಸಿ ಹಾಗೂ ಲೋಗೋವನ್ನ ಲೋಕಾರ್ಪಣೆಗೊಳಿಸಲಾಯಿತು. ಮುಸ್ತಫಾ ಪ್ರೇಮಿಯವರು ಈ ತಂಡದ ಮಾಲೀಕರಾಗಿದ್ದಾರೆ. ಪ್ಲಾನೆಟ್ ಜಿ ದ ಮೊಬೈಲ್ ಗ್ಯಾಲರಿಯ ಮಾಲಕರಾದ ಗುರುದತ್ ಕಾಮತ್, ರಾಹುಲ್ ಕಾಮತ್ ಮಾಲಕತ್ವದ ವೈಷ್ಣವಿ ತಂಡದ ಲೋಗೋ ಅನಾವರಣಗೊಂಡಿತು. ತೆಲುಗಿದ ತೆನಾಲಿ ತಂಡದ ಮಾಲೀಕರು ಕಂಬಳ ಪ್ರೇಮಿ ಹಾಗೂ ಉದ್ಯಮಿ ವಿನೋ ವಿಶ್ವನಾಥ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ಹಾಜರಿದ್ದು ತಮ್ಮ ತಂಡಕ್ಕೆ ಶುಭ ಕೋರಿದ್ರು. ಫ್ಲಾಂಟ್ ಸೆಂಟರ್ನ ಎಂಡಿ ಆಗಿರುವ ಡಾಕ್ಟರ್ ಸತೀಶ್ ಚಂದ್ರ ಬಿಕೆ ಅವರು ತೃಪ್ತಿ ಕಲಾವಿದರ ತಂಡದ ಮಾಲೀಕರು. ಇನ್ನು ಇವರು ವೇದಿಕೆಗೆ ಆಗಮಿಸಿ ತಂಡಕ್ಕೆ ಶುಭ ಕೋರಿದ್ರು. ಬಿಯೋಮಾಂಡ್ ಸ್ಥಾಪಕ ಮಹೇಶ್ ಮಾಳ್ವತ್ಕರ್ ರಾಜಶ್ರೀ ಕುಡ್ಲ ತಂಡದ ಲೋಗೋವನ್ನ ಗಣ್ಯರ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಿದ್ರು. ಎಸ್ಎನ್ ಎಂಟರ್ಪ್ರೈಸಸ್ನ ಮಾಲಕರಾದ ರಾಕೇಶ್ ರೈ ಹಾಗೂ ಪ್ರವೀಣ್ ಚಂದ್ರ ರೈ ಮತ್ತು ಕೋಸ್ಟಲ್ ಕರ್ನಾಟಕದ ವಿರ್ಗೋ ಕಂಪನಿಯ ಮಾರ್ಕೆಟಿಂಗ್ ಹೆಡ್ ಶ್ರವಣ್ ಅವರ ಸಮ್ಮುಖದಲ್ಲಿ ಎಸೆನ್ಸ್ ವಿರ್ಗೋ ಫ್ರೆಂಡ್ಸ್ ತಂಡದ ಲೋಗೋ ಬಿಡುಗಡೆಗೊಂಡಿತು. ಹರಿಣಿ ಕಲಾವಿದರು ತಂಡದ ಮಾಲಕರಾಗಿರುವ ಕಾರ್ ಡೆಕೋರ್ನ ಮುಖೇಶ್ ಹೆಗ್ಡೆ ಹಾಗೂ ಪ್ರಣವ್ ಹೆಗ್ಡೆ ತಂಡದ ಲೋಗೋ ಅನಾವರಣಗೊಳಿಸಿದ್ರು. ಗೋಹಿಲ್ ಆಯಿಂಟ್ಮೆಂಟ್ ಡಿಸ್ಟ್ರಿಬ್ಯೂಟರ್ ಆಗಿರುವ ಅರುಣ್ ಶೆಟ್ಟಿ ಅವರು ಸಾಕ್ಷಿ ತಂಡದ ಲೋಗೋ ಬಿಡುಗಡೆಗೊಳಿಸಿದ್ರು. ಯುಎಂ ಬೈಕ್ ಫ್ರಾಂಚೈಸಿ ಮಾಲಕರಾದ ನಿಹಾಲ್ ಜಾಯ್ ಪರ್ಕಲ್ ಮಾಲಕರಾಗಿರುವ ವಿಷ್ಣು ಕಲಾವಿದರು ತಂಡದ ಲೋಗೋವನ್ನ ಹಿರಿಯ ಅಧಿಕಾರಿ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆ, ಪಣಂಬೂರು ಬೀಚ್ ಸಿಒ ಯತೀಶ್ ಬೈಕಂಪಾಡಿ ಅವರು ಬಿಡುಗಡೆಗೊಳಿಸಿದ್ರು. ಬಂಟ್ವಾಳದ ವಿಎನ್ಆರ್ ಗೋಲ್ಡ್ನ ಮಾಲಕರಾಗಿರುವ ನಾಗೇಂದ್ರ ಬಾಳಿಗ ಅವರ ಸುಪುತ್ರ ವಿಎನ್ಆರ್ ಗೋಲ್ಡ್ ಬಂಗಾರ್ ಬಂಟ್ವಾಳ್ ತಂಡದ ಲೋಗೋ ಮತ್ತು ಜರ್ಸಿಯನ್ನ ಬಿಡುಗಡೆಗೊಳಿಸಿದ್ರು. ಸ್ಪರ್ಧೆಯ ತೀರ್ಪುಗಾರರಾಗಿ ನಟ ನಿರ್ದೇಶಕ ಮೈಮ್ ರಾಮದಾಸ್, ಸಾಹಿತಿ ನ್ಯಾಯವಾದಿ ಶಶಿರಾಜ್ ರಾವ್ ಕಾಪೂರು ಹಾಗೂ ನಟಿ ಶ್ರೇಯಾ ಅಂಚನ್ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ವಿಜೆ ವಿನೀತ್ ನಡೆಸಿಕೊಡಲಿದ್ದಾರೆ. ಚಿತ್ರರಂಗದ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು ಹಾಗೂ ಹಿರಿಯ ಕಲಾವಿದರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾಮಿಡಿ ಪ್ರೀಮಿಯರ್ ಲೀಗ್ನಲ್ಲಿ ಉದಯೋನ್ಮುಖ ಕಲಾವಿದರು ಹಾಗೂ ತಂಡಗಳಿಗೆ ವಿ4 ನ್ಯೂಸ್ ಒದಗಿಸಿದ ಒಂದು ವಿಭಿನ್ನ ವೇದಿಕೆ ಅಂತಾನೆ ಹೇಳಬಹುದು. ಇನ್ನು ಕಾಮಿಡಿ ಪ್ರೀಮಿಯರ್ ಲೀಗ್ನ ಸೀಸನ್ 2ರ ಕಾರ್ಯಕ್ರಮಕ್ಕೆ ಇನ್ ಅಸೋಸಿಯೇಷನ್ ಸ್ಪಾನ್ಸರ್ ಕಲ್ಯಾಣ್ ಜುವೆಲರ್ಸ್, ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ ಆಯಿಲ್, ಪವರ್ಡ್ ಬೈ ಅರುಣಾ ಮಸಾಲಾ, ಎಂಟರ್ಟೈನ್ಮೆಂಟ್ ಪಾರ್ಟ್ನರ್ ಸುಚಿತ್ರಾ ಹಾಗೂ ಪ್ರಭಾತ್ ಚಿತ್ರಮಂದಿರ, ಗೋ ಗ್ರೀನ್ ಎನರ್ಜಿ ಪಾರ್ಟ್ನರ್ ಕುಂಬ್ಳೆ ಸೋಲಾರ್, ಬಿವರೇಜ್ ಪಾರ್ಟ್ನರ್ ನಂದಿನಿ, ಸ್ಪೆಷಲ್ ಪಾರ್ಟ್ನರ್ ಯುಎಂ ಬೈಕ್ ಕಾಂಕರ್ ದಿ ವರ್ಲ್ಡ್ ಪ್ರಾಯೋಜಕತ್ವ ನೀಡಲಿದ್ದಾರೆ. ಇನ್ನು ಹೆವನ್ ರೋಸ್, ಒಲಿಂಪಿಕ್ ಸ್ಪೋರ್ಟ್ಸ್, ಡಿಜಿಟಲ್ ಪ್ಲಾನೆಟ್, ಕೆಎಂಸಿ ಹಾಸ್ಪಿಟಲ್, ಗೋಹಿಲ್, ಶಾರದಾ ಆಯುರ್ವೇದ ಹಾಸ್ಪಿಟಲ್, ಪ್ಲಾನೆಟ್ ಜಿ, ಆಪಲ್, ಫ್ಲಾಂಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂಡ್ ಕಾಸ್ಮೆಟಿಕ್ ಸರ್ಜರಿ, ಕಾರ್ ಡೆಕೋರ್, ಮೋತಿ ಮಹಲ್, ರೆನಾಲ್ಟ್, ಬಿಯೋಮಾಂಡ್, ಎಸ್ಟಿಎಂ ಕಾಲೇಜ್ ಉಚಿರೆ, ಡಯಲ್ ಅಡ್ರೆಸ್, ರೇಡಿಯೋ ಪಾರ್ಟ್ನರ್ ರೆಡ್ ಎಫ್ಎಂ, ಸಿಪಿಎಲ್ ಸೀಸನ್ 2ರ ಸಹ ಪ್ರಾಯೋಜಕತ್ವದ ಮೂಲಕ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ನಡೆಯಲಿದೆ. ಇನ್ನು ಮೊದಲ ಸ್ಪರ್ಧೆಯು ಸೆಪ್ಟೆಂಬರ್ 15ರಂದು ಬುಕ್ಕಪಟ್ಟಣದ ಅದ್ದೂರಿ ವೇದಿಕೆಯಲ್ಲಿ ಕಾಮಿಡಿಯ ನಗೆ ಹೊನಲು ನಡೆಯಲಿದೆ. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.